ಸೋಲ್ಮೇಲು ನಮ್ಮ ಕುಡ್ಲ ತುಳುವಾರ್ತಿಲು ಮುಖ್ಯಾಂಶಗಳು. ಕೇರಳ ರಾಜ್ಯಡು ಕೊರೋನಾ ಸೀಕು ಜೋರಾದ ಉಪ್ಪು ನೀಡಿದವರ ಗಡಿ ಪ್ರದೇಶಗಳು ಕರ್ನಾಟಕ ರಾಜ್ಯ ಸರ್ಕಾರದ್ದು ಭಾರೀ ಜಾಗೃತೆ ಕಟ್ಟುನಿಟ್ಟಿದ ಕ್ರಮ ತಲಪಾಡಿ ಗಡಿಟ್ಟು ಕೊರೋನಾ ನೆಗೆಟಿವ್ ಸರ್ಟಿಫಿಕೇಟ್ ಅಗತ್ಯ. ಕಾಸರಗೋಡು ಜಿಲ್ಲೆದ ಬಿಜೆಪಿ ಕಾರ್ಯಕ್ರಮ ಪಾಲ್ದೆತು ನೇರ ಬತ್ತಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ರ್ಯಾಲಿಗೆ ಅವಕಾಶ ಕೋರ್ನಕ್ಲಿಯೇ ತಾಕತ್ತಿತ್ತನ ರಾಜ್ಯ ಸರ್ಕಾರ ಎಸ್ಡಿಪಿಐ ಪಿಎಫ್ಐ ನಿಷೇಧ ಮಲ್ಪಡು ಬಜೆಪೆ ವಿಮಾನ ನಿಲ್ದಾಣಡು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಡು 21ನೇ ವರ್ಷದ ತುಳು ಸಾಹಿತ್ಯ ಸಮ್ಮೇಳನ ಜೋಕ್ಲೆಗೆ ಇಲ್ಲದಕ್ಕಲು ತುಳು ಭಾಷೆದ ಅಭಿಮಾನ ಮೂಡಾವಡು ಶ್ರೀ ಗುರುದೇವನಂದ ಸ್ವಾಮಿ. ವಾರ್ತೆದವರ ಕೇರಳ ರಾಜ್ಯಡು ಕೊರೋನಾ ಸೀಕೆ ಹೆಚ್ಚಾಗಿ ನಡೆದವರ ಕರ್ನಾಟಕ ರಾಜ್ಯ ಸರ್ಕಾರ ಗಡಿ ಪ್ರದೇಶಗಳು ಭಾರಿ ಜಾಗೃತೆ ವಹಿಸಿದೆ. ಕೇರಳದು ರಾಜ್ಯದ ಗಡಿ ಕಡತದ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ಪನಕ್ಲಿನ 10 ದಿಯರೆಗಾದು ಮುಖ್ಯ 4 ಗಡಿಕ್ಲಿನ ಬುಡ್ದು ಬೊಕ್ಕ ಮಾತ ಗಡಿಕ್ಲಿನ ಬಂದ್ ಮಾಡ್ತದೆ. ರಾಜಮಾರ್ಗ ತಲಪಾಡಿದ ಗಡಿ ಕಡಪನಕ್ಲೆಗ್ ನನ್ನ ಕೊರೋನಾ ನೆಗೆಟಿವ್ ಸರ್ಟಿಫಿಕೇಟ್ ಕಡ್ಡಾಯ ಮಾಡ್ತದೆ. ಕೇರಳ ಕಡೆಡ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ಪುನ ಜನಕುಲಿನ 10 ದಿಯರೆ ಕೇರಳ ಕರ್ನಾಟಕ ರಾಜಮಾರ್ಗ ಅಜ್ಪತಾಜೆತ್ತ ಗಡಿ ಜಾಗೆ ತಲಪಾಡಿಡ್ ಕ್ರಮದ್ದೆ ತೊಂದಿರು. ಕೊರೋನಾ ಕೋವಿಡ್ ಚೆಕ್ ಪೋಸ್ಟಡು ಕೂಡ ಶುರುವಾತಂಡು. ನಿರಕರೆ ರಾಜ್ಯ ಕೇರಳಡು ಕೊರೋನಾ ಸೀಕ್ ಹೆಚ್ಚೊಂದುಪ್ಪು ನಡೆದಾವರ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ದುಂಬತ್ತ ಜಾಗ್ರತೆ ಕ್ರಮದೆ ತಂದುಂಡು. ಕುಡ್ಲ ತಾಲೂಕುದ ತಲಪಾಡಿ, ಬಂಟ್ವಾಳದ ಸಾರಡ್ಕ, ಪುತ್ತೂರುದ ನೆಟ್ಟಣಿಗೆ ಮುಡ್ನೂರು, ಮೇಣಾಲ ಬೊಕ್ಕ ಸುಳ್ಯ ತಾಲೂಕುದ ಜಾಲ್ಸೂರುಡೆ ಮಾತ್ರ ಸೋಮವಾರದ್ದು ಸಂಚಾರಗೂ ಅವಕಾಶ ಮಲ್ತು ಕೊಡ್ತೇರು. ಒರಿನ ಮಾತಾ ಗಡಿ ಸಂಚನು ನನದ ಆದೇಶ ಮುಟ್ಟ ತಡೆತದಂದು ಜಿಲ್ಲಾಧಿಕಾರಿ ಡಾ ಕೆ.ವಿ. ರಾಜೇಂದ್ರ ಆದೇಶಡು ತಿಳಿಪಾದಿರು. ಮುಖ್ಯ ಚೆಕ್ ಪೋಸ್ಟ್ ಲೆಡ್ ಕೋವಿಡ್ ನೆಗೆಟಿವ್ ನಿಘಂಟು ಮಲ್ತೊಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಬುಡ್ಪುಂಡು ತಹಶೀಲ್ದಾರ್ ಡಿಎಚ್ಒ ಪೊಲೀಸರಿಡ್ದು ಕೇರಳದ್ದು ಬರ್ಪನಕ್ಲಿನ ವಿಚಾರಣೆ ನಡೆತೊಂದುಂಡು. ಸರ್ಕಾರದ ಈ ನಿರ್ಧಾರಡು ಶಾಲೆ ಕಾಲೇಜು ಜೋಕ್ಲಿಗೂ ಕಷ್ಟಾಪುಂಡು ಸರ್ಕಾರಿ ಖಾಸಗಿ ಬೇಲೆ ದಕ್ಲೆಗೂ ಉಪದ್ರ ಆವೊಂದುಂಡು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಹರ್ಷದ್ ವರ್ಕಾಡಿ ಬೇಜಾರು ತೆರಿಪಾದಿರು. ಆಯ್ನಾತು ಬೇಗ ಸರ್ಕಾರ ಗಡಿ ಸಂಚಾರಗೂ ಅವಕಾಶ ಮಲ್ತು ಕೊರಡೊಂದು ಆರು ಒತ್ತಾಯ ಮಲ್ತಿರು. ಹರ್ಷದ್ ವರ್ಕಾಡಿ ಕೂಟದಕ್ಲು ತಲಪಾಡಿ ಗಡಿ ಜಾಕೆಡ್ ಪ್ರತಿಭಟನೆ ಮಲ್ತದು ಸರ್ಕಾರದ ವಿರುದ್ಧ ಇವರ ತೋಜಾಯಿರು. ನಾಳೆಗೆ ನನ್ನ ಮಗುವನ್ನು ಶಾಲೆಗೆ ಬಿಟ್ಟು ಬಂದದ್ದು 3 ದಿವಸ ಹೋಗ್ಲಿಕ್ಕೆ ಎದರ್ತಾರೆ. ಇಲ್ಲಿ ಹೋಗುವಾಗ ಪೊಲೀಸ್ ಎಲ್ಲ ನೋಡುವಾಗ ನಾನು ಬಿಟ್ಟು ನೀ ಎದರ್ಬೇಡ ಹೋಗಿ ಬಾ ಅಂತ ಎಕ್ಸಾಮ್ ಉಂಟು. 3 ದಿವಸದ ಮುಂಚೆ ಶಾಲೆಯಲ್ಲಿ ಹೇಳಿದ್ರು ಕೋವಿಡ್ ಟೆಸ್ಟ್ ಮಾಡಿ ಅಂತ ಹೇಳಿ. ಕೋವಿಡ್ ಟೆಸ್ಟ್ ಮಾಡಿ ಅಲ್ಲ ಮಂಜೇಶ್ವರ ಕೋವಿಡ್ ಟೆಸ್ಟ್ ಹಾಸ್ಪಿಟಲ್ ಮಂಗಲ್ಪಾಡಿಗೆ ಹೋಗಿ ಮಂಗಲ್ಪಾಡಿಯಲ್ಲಿ ಇಲ್ಲಿ ಸಾಧಾರಣ 10,000 ವಿದ್ಯಾರ್ಥಿಗಳು ಡೈಲಿ ಹೋಗ್ತಾ ಇದ್ದಾರೆ. ಹೋಗುವಾಗ ಅಲ್ಲಿ 500 ವಿದ್ಯಾರ್ಥಿಗಳು ಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಸಡನ್ ಹೇಳಿದ್ರೆ 3 ದಿವಸದಲ್ಲಿ ಏನ್ ಮಾಡ್ಲಿಕ್ಕೆ ಇಡೀ ಭಾರತ ದೇಶದ ಕೇಳಿದವರು ಕೇರಳಕ್ಕೆ ಇಲ್ಲೊಂದು ವ್ಯವಸ್ಥೆ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಸರ್? ಟೆಸ್ಟ್ ಮಾಡುವ ನಮ್ಗೇನಾದ್ರೂ ವ್ಯವಸ್ಥೆ ಮಾಡ್ಕೊಳ್ಳಿ. ಈಗ ಏಕಾಏಕಿ ತೆಗೆದುಕೊಂಡಂಥ ತೀರ್ಮಾನ ಲಾಕ್ಡೌನ್ ನಿಯಮಗಳಿಗೆ ವಿರುದ್ಧವಾಗಿರುವಂಥ ತೀರ್ಮಾನ ಇದಾಗಿದೆ. ಇದು ಸರಿಯಲ್ಲ. ಕೂಡಲೇ ಕರ್ನಾಟಕ ಸರ್ಕಾರ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಈ ಒಂದು ಆದೇಶ ಏನಿದೆ ಅದನ್ನು ಪುನರ್ ಪರಿಶೀಲಿಸಿಕೊಂಡು ಇಲ್ಲಿ ಈ ಒಂದು ಗಡಿ ತಪಾಸಣೆಯನ್ನು ಸ್ಥಗಿತಗೊಳಿಸಬೇಕು. ಈಗಾಗಲೇ ನಾವು ನ್ಯಾಯಾಲಯದ ಮೊರೆ ಹೋಗ್ತಾ ಇದ್ದೇವೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಮೊರೆ ಹೋಗ್ತಾ ಇದ್ದೇವೆ. ಅಡ್ವೊಕೇಟ್ ಬಿ ಸುಬ್ಬಯ್ಯ ಅವರ ಮೂಲಕ ಈಗಾಗಲೇ ನಾವು ರಿಟ್ ಸಮರ್ಪಣೆ ಮಾಡ್ತಾ ಇದ್ದೇವೆ. ನಾವು ನ್ಯಾಯಯುತವಾದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ತಾಕತ್ತಿತ್ತಂಡ ರಾಜ್ಯ ಸರ್ಕಾರ ಎಸ್ಡಿಪಿಐ ಬೊಕ್ಕ ಪಿಎಫ್ಐ ಸಂಘಟನೆಯನ್ನು ನಿಷೇಧ ಮಲ್ಪಡು ರ್ಯಾಲಿಗೆ ಅವಕಾಶ ಕೊರ್ತನೆಯರು ಅಕುಲೆತ್ತ ನಿಷೇಧ ಮಲ್ಪಡನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ರಾಜ್ಯ ಸರ್ಕಾರವು ಸವಾಲು ಪಾಡ್ದೇರು. ಬೇತೆ ಬೇತೆ ಕಾರ್ಯಕ್ರಮ ನಡು ಪಾಲ್ದೆತು ನೆರಗಾದು ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆಗೆ ಬತ್ತಿನಾರು ಸೋಮವಾರ ಬಜೆಪಿದ ಮಂಗಳೂರು ವಿಮಾನ ನಿಲ್ದಾಣಡು ಸುದ್ದಿಗಾರರ ಪಾತೀರಿಯರು. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆದ ಕಾರ್ಯಕ್ರಮಗಳು ಪಾಲ್ದೆತು ನೆರಗಾದು ದಕ್ಷಿಣ ಕನ್ನಡ ಜಿಲ್ಲೆಗೆ ಬತ್ತಿನ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬೊಕ್ಕ ಕಾಂಗ್ರೆಸ್ ಪಕ್ಷದ ನಾಯಕರು ಸಿದ್ದರಾಮಯ್ಯರು ಬಜೆಪಿದ ಮಂಗಳೂರು ವಿಮಾನ ನಿಲ್ದಾಣಡು ಸುದ್ದಿಗಾರರ ಪಾತೀರಿಯರು. ತಾಕತ್ತಿತ್ತಂಡ ರಾಜ್ಯ ಸರ್ಕಾರ ಎಸ್ಡಿಪಿಐ ಬೊಕ್ಕ ಪಿಎಫ್ಐ ಸಂಘಟನೆಯನ್ನು ನಿಷೇಧ ಮಲ್ಪಡು ಎಸ್ಡಿಪಿಐ ಬೊಕ್ಕ ಪಿಎಫ್ಐ ಬಿಜೆಪಿದ ಬಿ ಟೀಮ್ ಪಿಎಫ್ಐನ ಬುಳೆಪಾವನ್ನೇ ಬಿಜೆಪಿ ರ್ಯಾಲಿಗೆ ಅವಕಾಶ ಕೊರ್ತನೆಯರು ಅಕುಲೆತ್ತ ಸರ್ಕಾರ ಅಕ್ಲನೆಯತ್ತ ಪಿಎಫ್ಐನ ನಿಷೇಧ ಮಲ್ಪಡೆಂದು ಸಿದ್ದರಾಮಯ್ಯರು ಸರ್ಕಾರವು ಸವಾಲು ಪಾಡಿಯರು. ಪುದುಚೇರಿ ಸರ್ಕಾರ ಪೂರ್ಣ ವಿಚಾರಗೂ ಅಭಿಪ್ರಾಯ ತಿರಿಪಾದು ಓಟು ಬರಿಯರ ಕೈತಲಾನಗ ರಾಜಕೀಯ ಗೊಬ್ಬು ಶುರುವಾಪುಂಡು
ಓಟುಗಾನಗ ನಾರಾಯಣಸ್ವಾಮಿ ಮುಖ್ಯಮಂತ್ರಿ ಆದಿಪ್ಪೆರ ಬಲ್ಲಿ ಪನ್ಪಣವೇ ಅಕ್ಲಿನ ಟಾರ್ಗೆಟ್. ಕಾಂಗ್ರೆಸ್ ಅಧಿಕಾರಡು ಇತ್ತದು ಓಟು ನಡಪೆರ ಬಲ್ಲಿಂದ ಅಕ್ಲಿನ ಕುತಂತ್ರ. ಒಂದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಪಂಡದು ಆರು ದೂರಿಯರು. ಅವರಿಗೆ ಚುನಾವಣೆಯಲ್ಲಿ ನಾರಾಯಣಸ್ವಾಮಿ ಮುಖ್ಯಮಂತ್ರಿ ಆಗಿರಬಾರ್ದು ಅನ್ನೋದು ಅವರಿಗೆ ಚುನಾವಣೆ ಬಂದಿದೆ. ಈಗ ನಾರಾಯಣಸ್ವಾಮಿ ಮುಖ್ಯಮಂತ್ರಿಗಳು ಅವರ ಅಧಿಕಾರದಲ್ಲಿ ಇದ್ಕೊಂಡು ಚುನಾವಣೆ ನಡೆಸಬಾರ್ದು ಅಂತೇಳಿ ಸರ್ಕಾರ ಕಿತ್ತಾಕ್ತಾ ಇದ್ದಾರೆ. ಇದು ಅನ್ಡೆಮೊಕ್ರೆಟಿಕ್ ವೇ ಆಫ್ ಡೂಯಿಂಗ್. ಚುನಾವಣೆ ಎದುರಿಸಬೇಕು, ಬಿಕಾಸ್ ಈಸ್ ದಿ ಚೀಫ್ ಮಿನಿಸ್ಟರ್. ಅದಕ್ಕೆ MLAಗಳನ್ನ ಪರ್ಚೇಸ್ ಮಾಡಿ ರಾಜೀನಾಮೆ ಕೊಡಿಸಿ ಮಾಡ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಸಿದ್ದರಾಮಯ್ಯ ಅವರು ಮತ್ತು PFI ಒಂದೇ ಟೀಮ್ ಅಂತ. PFI ಮತ್ತು ಸಿದ್ದರಾಮಯ್ಯ ಅವರು ಒಂದೇ ಟೀಮ್ ಅಂತ. ನಾವು BJP ಬಿ ಗ್ರೂಪ್ ಬಿ ಟೀಮ್ ಅವ್ರಿಗೆ, ಅವರು PFI BJPಗೆ ಬಿ ಟೀಮ್ ಆಗಿದ್ರೆ ರದ್ದು ಮಾಡಲಿ ಅದನ್ನು. PFIನ ಪರ್ಮಿಷನ್ ಅವರೇ ಕೊಟ್ಟದ್ದು ರ್ಯಾಲಿ ಪರ್ಮಿಷನ್ ಕೊಟ್ಟವ್ರು ಯಾರು? SDPI ರದ್ದು ಮಾಡಲಿ. ಸಾಕಷ್ಟು ಎವಿಡೆನ್ಸ್ ಇದೆಯಲ್ಲ, ರದ್ದು ಮಾಡಲಿ. ಸರ್ಕಾರ ಅವ್ರದ್ದು ಇದೆಯಲ್ಲ, ಕೇಂದ್ರ ಸರ್ಕಾರ ಕಳಿಸಿ ನಿಷೇಧ ಮಾಡಲಿ. ಆಯ್ತು, ಮಾಡಲಿ ರೀ. ಯು ವಿಲ್ ನಾಟ್ ಕಮ್ ಇನ್ ದಿ ವೇ. ಪರ್ಮಿಷನ್ ಕೊಡದವ್ರೆ ಸರ್. ಅವ್ರಿಗೇನು ತೊಂದರೆ ಏನು ಮಾಡೋಕ್ಕೆ? SDPI ರದ್ದು ಮಾಡೋಕ್ಕೆ ಅವರಿಗೆ ಅದನ್ನು ಬೆಳೆಸ್ತಾ ಇರೋರೇ ಅವರು. ತುಳು ಭಾಷೆದ ಬಗೆಟ್ ಜೋಕ್ಲೆಗೆ ಅಪ್ಪೆ ಅಮ್ಮೆ ಅಭಿಮಾನ ಮೂಡಾವಡು. ತುಳು ಭಾಷೆನ ನಮೂನೆ ಒರಿಪೋಡು. ಇಂಗ್ಲಿಷ್ ಮೋಕೆ ಬುಡ್ದು ತುಳು ಭಾಷೆದ ಮೋಕೆ ಮೂಡೋಡೊಂದು ಒಡಿಯೂರು ಶ್ರೀ ಗುರುದೇವನಂದ ಸ್ವಾಮೀಜಿಯರು ಪಂತೇರು. ವರ್ಷಾದಿ ತೇರು ಬೊಕ್ಕ ತುಳುನಾಡ ಜಾತ್ರೆದಲ್ಲಿ ಕೊಡು ಒಡಿಯೂರುಡು 21ನೇ ತುಳು ಸಾಹಿತ್ಯ ಸಮ್ಮೇಳನ ಉದೀಪನ ಮಲ್ತದು ಆಶೀರ್ವಚನ ಕೊರಿಯರು. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನೋಡು ನಡಪುನ ರಥೋತ್ಸವ ತುಳುನಾಡ ಜಾತ್ರೆದಲ್ಲಿ ಕೊಡು ವರ್ಷಲ ತುಳು ಸಮ್ಮೇಳನ ನಡಪವನ್ನು ಬೈದೇರು. ಐತಾರ 21ನೇ ವರ್ಷದ ಐಸಿರು ತುಳು ಸಮ್ಮೇಳನ ಆಟಣೆ ಆದಿತ್ತಂಡು. ಶ್ರೀ ಗುರುದೇವನಂದ ಸ್ವಾಮೀಜಿಯರು ತುಡರ್ಪೊತ್ತಾದು ಸಮ್ಮೇಳನ ಉದೀಪನ ಮಲ್ತೇರು. ಸ್ವಾಮೀಜಿಯರ ಆಶೀರ್ವಚನ ಕೊರ್ದು ಅಪ್ಪೆ ಭಾಷೆದ ಬಗೆಟ್ ಜೋಕ್ಲೆಡ ಪ್ರೀತಿ ಅಭಿಮಾನ ದಿಂಜಾವನ ಕಾರ್ಯನು ಅಪ್ಪೆ ಅಮ್ಮೆ ಮಲ್ಪಡು. ಅಪ್ಪೆನ ಸಂಸ್ಕಾರದ ಬರವು ಜೋಕ್ಲಿನ ಎಡ್ಡೆ ಜನ ಅದು ತಯಾರು ಮಲ್ಪೊಂಡು ಪಂಡೇರು. ತುಳು ಭಾಷೆನು ನಮೂನೆ ಒರಿಪೊಡು. ಇಂಗ್ಲಿಷ್ ಭಾಷೆದ ಮೋಕೆ ಬುಡ್ದು ತುಳು ಭಾಷೆದ ಮೋಕೆ ಮೂಡುಡು. ಜನಕ್ಲೆಡ ಈ ಬಗೆಟ್ ಜಾಗೃತಿ ಮೂಡಾಯರ ಇಂಚಿನ ಸಾಹಿತ್ಯ ಸಮ್ಮೇಳನ ಅಗತ್ಯ ಅಂದ ಪಂಡೇರು. ಇತ್ತದ ವಿಚಾರ ನಮ್ಮ ತೂಪಂದಣ ಒಂಜಿ ಭಾಗಡು ಮಲಯಾಳದ ಒಂತೆ ಅಂಚಿದ ಒತ್ತು ಇಂಚಿಡಿದು ಒಂತೆ ಕೊಡಗುದ ಆ ಭಾಗದ ಗೊಡಗೇರಿನ ಆ ಭಾಗದ ಒಂತೆ ಒತ್ತು, ಈ ಭಾಗಡೊಂತೆ ಕೊಂಕಣೇರಿನ ಒಂತೆ ಕೊಂಕಣ ದೇಶದ ಒಂತೆ ಅಂಚಿದ ಭಾಷೆದ ಒತ್ತುಡುದಾದ ನಮ್ಮೊಂತೆ ಚಟ್ನಿ ಆತ ಮುಲ್ಪ ನಡು ಒಟ್ಟು ತುಳುವಪ್ಪೆ ಒರಿದಲ ಅಂತ ಪಣ್ಪಣ ಒಟ್ಟು ನಮ್ಮ ತೂವಡಾತನಿತ್ತೆ ಅಂಡ ಒರಿಪು ಏರೆಡ್ದಾವಡು ಒರಿಪಿನ ಪಿನ ನಮ್ಮಡ್ದೇ ಅವಡು ನಮ್ಮ ತುಳುವರಿಡದೆ ಅವಡು ನಾವು ಮಾತ ತುಳು ಪಾತೆರ್ನಾಗ ಒಂತೆ ಅಂಚೆಂಚಿ ತುಪ್ಪ ಮಾತ ಇಂಗ್ಲೀಷ್ ಸೇರ್ಪ ಒಂದು ಅವು ತುಂಗ್ಲೀಷ್ಡೇ ಪಾತೆರೊಂದು ಪುಣ್ಯ ನಮ್ಮ ಇತ್ತೆ ಒಂತೆ ಅರ್ಧ ತುಳು ಅರ್ಧ ಇಂಗ್ಲೀಷ್ ಅರ್ಧ ಹಿಂದಿ ಅವು ಎಂಚ ಪೋಪುಂದೆ ನಂಗೆ ಗೊತ್ತಾಪ್ಜಿ ಶುದ್ಧ ತುಳುಟು ನಮ್ಮ ಪಾತೆರರು ತಯಾರಾತನ ಅತಾವು ಆ ಭಾಷೆಡ್ಲ ಇಜ್ಜಿ ಓಳ್ಳ ಭಾಷಾ ಶುದ್ಧತೆ ತೂವಡುಂದಾಣ ಆಟೋಡು ತೂಯರತಿ ಕುಂಡು ನಿಗ್ಲೋರ ತುಲೆ ಆಟೋಡು ಭಾಷಾ ಶುದ್ಧತಿ ಕುಂಡು ನಂಗೆ ತತ್ತದೆಲ್ಲ ಬೇತೆ ಬರ್ಪು ಜಾಕ್ರೆಡ್ ತುಲೆ ಪಡುಂದಾಣ ಶುದ್ಧವಾಯಿನ ಒಂಜಿ ಭಾಷೆ ನಮ್ಮ ತೂಯರಾಪುಂಡು ಅವು ಅಂಚ ಒರಿನೆಂಚ ಅಂದ್ಕೆಂಡ ಜನಕ್ಲೆಗೆ ಮೆಚ್ಚುಗೆ ಆಯ್ನೆಂಚ ಅಂದ್ಕೆಂಡ ಆ ಶುದ್ಧಿನ ಕಾತೊಂದೇರು ಭಾಷಾ ಶುದ್ಧತೆಯನ್ನು ಕಾತೊಂದೇರು. ಸಾಧ್ವಿ ಶ್ರೀ ಮಾತಾನಂದಮಯಿ ಆಶೀರ್ವಚನ ಕೊರಿಯರು. ಇನ್ನು ಈ ಸಂಸ್ಥಾನಡು ಪೂಜ್ಯ ಗುರುಕುಲ ಸಾರಥ್ಯಡು 21ನೇ ತುಳು ಸಾಹಿತ್ಯ ಸಮ್ಮೇಳನದ ಆ ಸಂಭ್ರಮದ ಕಜ್ಜುಡು ನಾವು ಮಾತಾ ಸೇರುಂದುಲ್ಲ ಮಸ್ತ್ ಖುಷಿಯ ಒಂದುಂಡು. ಭಾಷೆ ಸಂಸ್ಕೃತಿಯಿಂದ ಪಂಡ ಅವು ನಮ್ಮ ಭಾವನೆಯನ್ನು ಅರಳ್ಪುಣ್ಗೆ ಯಾಕಡೆ ಆತ್ಮೀಯರು ಪಂಡೇರು ಆ ನುಗತ ಆ ಒಂದು ವಿಷಯನ ಪನ್ನಾಗ ನುಗ ತುಂಡಾಂಡಲ್ಲ ಏಕಲ್ಪ ಸೂತಕ ಬರ್ಪುಣ್ಣು ಬಂಧುಲೆಗ್ ಅಂದು ಅಂಚಿನ ಆ ಶ್ರೇಷ್ಠವಾಯಿನ ನಮ್ಮ ಸಂಸ್ಕೃತಿ ತುಳುನಾಡ್ದ ಅಂದ ಪಂದ್ರೇನು ಮಸ್ತ್ ಸಂತೋಷ ಪಡೆಪೆ. ಒಡಿಯೂರು ಶ್ರೀ ಷಷ್ಠಬ್ದಿ ಸಂಭ್ರಮ ಸಮಿತಿ ಪುತ್ತೂರು ವಲಯ ಗುರುಕಾರ್ಯರು ಸವಣೂರು ಸೀತಾರಾಮ ರೈ ಕಾರ್ಯಕ್ರಮದ ಬಗೆಟ್ ಪಾತೀರಿರು. ನಮ್ಮ ಭಾಷೆ ಬರ್ಪುಜಿಂದ ಅಕ್ಲೆಗೆಲ್ಲ ಗೊತ್ತುಂಟು ಸೀತಾರಾಮ ರೈಗೆ ಬರ್ಪುಜಿ ಅಂಡ ಎನ್ನ ಎದುರುള്ള ಪಾತನೆ ಹಿಂದಿಡೆ ಅವೇ ಕೇರಳ പോലെ ಅವಳಿಗೆ ಮಲಯಾಳಡೆ ತಮಿಳ್ನಾಡು പോലെ ಅವಳಿ ಆಂಡ ನಮ್ಮ ತುಳುನಾಡು ಇನ್ನಿಲ್ಲ ಜನಕ್ಲೆಗೆ ತುಳುಟ ಪಾತನೆ ಪಣಿ ನಾಚಿಗೆ
ದಾಯ್ತ ಏರು ದಾನವನ್ನು ಪೇರೈತೆ ಸ್ವಾಮಿಲು ಪಂಡೆರ ಆ ವಿಚಾರನ್ನು ಇಂದು ಇತ್ತೆ ಚರ್ಚೆ ಅವಡಾಯನಂಚಿನ ವಿಚಾರ ಬೊಕ್ಕೊಂಜಿ ವಿಶೇಷ ಅಂದ್ ಬಂಡ ಅಮೇರಿಕಾ ದೇಶದ ಕ್ಯಾಲಿಫೋರ್ನಿಯಾ ನಡೀತನಂಚಿನ ಪೀಟರ್ ಕ್ಲಾಸ್ ಅಂದ್ ಪಂಪನಾರು 15-20 ವರ್ಷಗೂ ದುಂಬು ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕ ಬತ್ತದ ತುಳುತ ಬಗ್ಗೆ ಭಾರಿ ಮಲ್ಲ ಒಂಜಿ ಅಧ್ಯಯನ ಮಲ್ತೆ ನಮ್ಮ ಇದು ಆಲೋಚನೆ ಮಲ್ಪೋಡಾಯನೆ ಅಮೇರಿಕಾ ಹಿಡಿತನ ಕ್ಯಾಲಿಫೋರ್ನಿಯಾ ಹಿಡಿತನವರಿಯಾಗ ಇಡೇ ಬರ್ತದೆ ಆಗ ತುಳುತ ಬಗ್ಗೆ ಕಲ್ಪೋಡು ಅನಗ ನಮ್ಮ ಮೂಳು ಸೇರ್ನ ನಂಗೆ ತುಳುಟು ಪಾತೆರೇರ್ನೇ ಭಾರಿ ದಾಕ್ಷಿಣ್ಯ ನಾನು ಇನ್ನಿಲ್ಲ ಬಂದ್ಬಿಡ ಈ ಮಕ್ಳು ಬಾಂಬೆ ಹಿಡಿದು ಬತ್ತನಾಗ್ಲಿ ಪೂರ ನಮ್ಮ ಸ್ನೇಹಿತರು ನಮ್ಮ ಸಂಬಂಧಿಕರು ನಮ್ಮ ಬಂಧುರು ಮುಳು ಬತ್ತಿ ಬಿಡ ಹಿಂದಿಡೇ ಪಾತೇವ್ರು ಏತು ಬಂಡ ಹಿಂದಿಡೇ ಪಾತು ಐದು ನಮ್ಮ ದುಂಬುದ ತುಳುಟ್ಟು ಪಾತೇರಿದಾಕ್ಲಿಗೆ ಸಮಾಧಾನ ಸಂತೋಷೋಡು ಇತ್ತಿಂಡ ದಾನೆ ಸಂಬಂಧ ಅಂದು ಹೆಂಗೆ ಅರ್ಥಾಪುಜಿ ಅಂಡ ಯಾನು ಪಡ ನೆಕ್ಕು ಪಾತ ನಮ್ಮ ಒಟ್ಟಿಗೆ ಸೇರೋಡು ಮಾತೇರಲ್ಲ ಒಟ್ಟಿಗೆ ಕೆಲಸ ಮಲ್ತಂಡ ತುಳುಕು ಏತು ಪ್ರಾತಿನಿಧ್ಯವನ್ನು ಬಂಡು ಬಂಡ್ಪುಣಕ್ಕೆ ತುಳುಟ್ಟು ರಾಮಾಯಣದ ಕೃತಿಯವರಿಗೆ ಬರೆತೇರೆಂದು ಬಂಡ ತುಳುಕು ಐದು ಮಲ್ಲ ಒಂಜಿ ವಿಶೇಷತೆ ದಾಯ್ತವಣದು ನಿಕ್ಲು ನಮ್ಮ ಮತ ಆಲೋಚನೆ ಮಲ್ಪಡ ಅಂಚಿನ ಒಂಜಿ ವ್ಯವಸ್ಥೆ ಇತ್ತೆ ಸಂತೋಷಾಪನ ಅಂಚಿನ ಬಂಡ ವೀರೇಂದ್ರ ಹೆಗಡೆಯರು ಧರ್ಮಸ್ಥಳಡು ಒಡಿಯೂರು ಸ್ವಾಮೀಜಿಲು ನಮ್ಮ ಒಡಿಯೂರುಡು ತುಳುತ ಒಂಜಿ ಸಾರಥ್ಯ ವಹಿಸದು ನಮ್ಮೊಟ್ಟಿಗೆ ಭಾರಿ ಐಕ್ ಸಪೋರ್ಟ್ ಮಲ್ಪಣ ಅಂಚಿನ ಒಂಜಿ ಕೆಲಸ ಮಲ್ತೊಂದುಲ್ಲೆ ಐದಾರ ಒಂದು ಪೂರ ಒಂಜಿ ಸಂತೋಷದ ಕೆಲಸ ಅಂತ ಪಂಡೊಂದು ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಬಂಟ್ವಾಳದ ಗುರುಕಾರ್ಯರು ಡಾಕ್ಟರ್ ತುಕಾರಾಮ ಪೂಜಾರಿ ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರದ ಗುರುಕಾರ್ಯರು ಎ ಸುರೇಶ್ ರೈ ಸಮ್ಮೇಳನಡು ಪಾಲ್ದೆ ತುಂಡಿರು ಪ್ರೊಫೆಸರ್ ವಿ.ಬಿ. ಆರ್ತಿಕಜೆ ತರ್ಜುಮೆ ಮಲ್ತಿನ ಹನುಮಾನ್ ಚಾಲಿಸ ತುಳುಬೂಕು ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲ ಬರೆನ ಮದಿಪುದ ಪಾತಿರರು ತುಳುಬೂಕು ಮಲಾರ್ ಜಯರಾಮ್ ರೈ ಬರೆನ ಕಬೀರ್ ಕಮ್ಮನ ತುಳು ಬೂಕುಲಿನ ಈ ಪೊರ್ತುಡು ಬಿಡುಗಡೆ ಮಲ್ತೇರು ಹಿರಿಯ ಸಾಹಿತಿ ವಾರ್ತಾಮಾಣಿ ಮಲಾರ್ ಜಯರಾಮ್ ರೈ ಗುರುಕಾರ್ಮೆ ವಹಿಸಿದಿತ್ತಿರು ಅರೆಗಬೊಕ್ಕ ಅರಿನ ಬುಡಿದಿ ಗೀತಾ ಮುಗ್ಲಿಗೆ ಸ್ವಾಮೀಜಿರು ಆಶೀರ್ವಚನ ಮಲ್ತೇರು ಊರದಕ್ಲಿಗೆ ಟೋಲ್ ಗೇಟ್ ಸುಂಕೊಡು ಬುಡೊಂದಿತ್ತಿನ ಫಾಸ್ಟ್ಯಾಗ್ ವಿಷಯಡು ದೆತ್ತು ಪಾಡ್ ನಡೆದವರ ಒಡಿಪು ಜಿಲ್ಲೆದ ಸಾಸ್ತಾನ ಟೋಲ್ ಗೇಟ್ ಊರದಕ್ಲು ಭಾರಿ ಪ್ರತಿಭಟನೆ ನಡಪಾದಿರು ಪ್ರತಿಭಟನೆಗೆ ಬಿರಿಸಾಯ ಕೊರ್ದು ಕೋಟ ಪಂಚಾಯತ್ ಸುತ್ತಡು ಉಮೇದಿಡು ಬಂದ್ಗೆ ಲೆಪ್ಪು ಕೊರ್ದಿತ್ತೀರು ಊರದಕ್ಲಿಗೆ ಟೋಲ್ಗೇಟ್ ಸುಂಕರಿಯಾಯಿತಿ ಕೊರೊಂದಿತ್ತಿನೇನು ಉಂತಾಯಿ ನೀಡಿದಾವೆರ ಒಡಿಪು ಜಿಲ್ಲೆದ ಸಾಸ್ತಾನ ಟೋಲ್ಗೇಟ್ ಊರದಕ್ಲು ಪ್ರತಿಭಟನೆ ನಡಪಾಯಿರು ಸಾಸ್ತಾನ ಟೋಲ್ಗೇಟ್ ಇಂಚಿಪ ಭಾರಿ ಹೋರಾಟ ಪ್ರತಿಭಟನೆಗೆ ಸಾಕ್ಷಿ ಆದಿತ್ತಂಡು ಇತ್ತೆ ಕೂಡ ಊರದಕ್ಕಲು ಪ್ರತಿಭಟನೆ ಮಲ್ತೊಂದುಲ್ಲೇರು ರಾಷ್ಟ್ರೀಯ ರಾಜಮಾರ್ಗ ಜಾಗೃತಿ ಸಮಿತಿ ಈ ಪ್ರತಿಭಟನೆದ ದುಂಬಾಳ್ತೆ ವಹಿಸೊಂದಿತ್ತಂಡು ಪ್ರತಿಭಟನಾ ಸಭೆಟ್ ಸಾರಗಟ್ಲೆ ಜನ ಊರದಕ್ಕಲು ಪಾಲ್ದೆ ತೊಂದು ಧಿಕ್ಕಾರ ಪಾಡ್ದು ಟೋಲ್ಗೇಟ್ ಬೇಲೆದಕ್ಲಿನ ದರ್ಪುಗು ಏವ್ರ ತೋಜಾಯಿರು ಪ್ರತಿಭಟನೆಗೆ ಹೊಂದುದು ಕೋಟಾಜಿ ಪಂಚಾಯತ್ ಸುತ್ತುಡು ಸ್ವಂತ ಉಮೇದಿಡು ಬಂದ್ಗೆ ಲೆಪ್ಪು ಕೊರ್ದಿತ್ತರು ವಿನಾಯಿತಿ ಇರುವ ರಸ್ತೆಗಳೇ ನಮ್ಮ ಹಕ್ಕು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡುವ ಸಮಯ ಬಂದಿದೆ ಪುರಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನೋಡು ನಡಪಾಯಿನ ಕಲಶಾಭಿಷೇಕದಲ್ಲಿ ಕೊಡು ಶನಿವಾರ ರಥೋತ್ಸವಾಟಣೆ ಆದಿತ್ತವೆ ಊರ ಪರ ಊರ ಭಕ್ತರು ಪಾಲ್ದೆ ತಂದು ಶ್ರೀ ರಾಜರಾಜೇಶ್ವರಿ ಶ್ರೀ ದುರ್ಗಾ ಪರಮೇಶ್ವರಿ ಬೊಕ್ಕ ಪರಿವಾರ ದೇವರ ಕಲೆರ್ನ ಇಂಬು ನಟ್ಟೊಂಡೇರು ಪುರಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನೋಡು ಕಲಶಾಭಿಷೇಕದ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಗಳು ಫೆಬ್ರವರಿ 13-21 ಮುಟ್ಟ ನಡತಂಡು ಶನಿವಾರ ದೇವರಿಗೆ ರಥೋತ್ಸವಾಟಣೆ ಆದಿತ್ತಂಡು ಶ್ರೀ ರಾಜರಾಜೇಶ್ವರಿ ಶ್ರೀ ದುರ್ಗಾ ಪರಮೇಶ್ವರಿ ಬೊಕ್ಕ ಪರಿವಾರ ದೇವರ ಕಳೆರಿಗೆ ಪೂಜೆ ನಡಪಾದು ಬಲಿ ಉಚ್ಚೆಯಾದು ದೇವೇರ್ನ ಉಚ್ಚೆಯ ಮೂರ್ತಿನ ತೇರೆಡುಕುಲ್ಲಾದು ತೇರ್ದ ಮಿನದನ ನಡತಂಡು ಊರ ಪರ ಊರುಳಿನ ಭಕ್ತರು ಆಡಳಿತ ಮಂಡಳಿ ಪದಾಧಿಕಾರಿಗಳು ಇದ್ದುದು ಶ್ರೀ ರಾಜರಾಜೇಶ್ವರಿ ಬೊಕ್ಕ ಪರಿವಾರ ದೇವರ ಕಳೆರ್ನ ಇಂಬು ನಟ್ಟೊಂಡೇರು ಕಾಸರಗೋಡು ಜಿಲ್ಲೆದ ಬಿಜೆಪಿ ಕಾರ್ಯಕ್ರಮ ಪಾಲ್ದೆ ತುನಿಯರೆ ಬತ್ತಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಜ್ಯ ಮುಜರಾಯಿ ಇಲಾಖೆದ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿಯರು ಕುಡ್ಲಾ ವಿಮಾನ ನಿಲ್ದಾಣಡು ಭೇಟಿ ಮಲ್ತೇರು ಅಯೋಧ್ಯೆ ಶ್ರೀರಾಮ ಮಂದಿರನು ತುಯರೆ ಕರ್ನಾಟಕದ ಏತೋ ಜನ ಭಕ್ತರು ಪೋನಾಗ ಅವಳು ಅಕ್ಲೆಗಾದ ಯಾತ್ರಿ ನಿವಾಸ ಕಟ್ಟಿರೆ ಮುಖ್ಯಮಂತ್ರಿ ಯಡಿಯೂರಪ್ಪರ ಕೇಂದ್ರ 5 ಎಕರೆ ಜಾಗಿನ
ಮಂಜೂರು ಮಲ್ಪೊಡುವುದು ಆರು ಒತ್ತಾಯ ಮಲ್ದೇರು. ಕೇರಳದ ಕಾಸರಗೋಡು ಓಟದ ಪ್ರಚಾರಗಾದ ಬೈದಿನ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರಿಗೂ ಕುಡ್ಲಾ ವಿಮಾನ ನಿಲ್ದಾಣಡು ರಾಜ್ಯ ಪಿರವರಿದಿನ ವರ್ಗೊಳಿನ ಕಲ್ಯಾಣ ಇಲಾಖೆ ಬೊಕ್ಕ ಧಾರ್ಮಿಕ ದತ್ತಿ ಇಲಾಖೆ ಮಂತ್ರಿಯರು ಕೋಟಾ ಶ್ರೀನಿವಾಸ್ ಪೂಜಾರಿ ಭೇಟಿ ಮಲ್ತೆರು. ಉತ್ತರ ಪ್ರದೇಶಡು ಕಟ್ಟೊಂದುಪ್ಪುನ ಶ್ರೀರಾಮ ಮಂದಿರಗೂ ಭವಿಷ್ಯಡು ಭೇಟಿ ಕೊರ್ಪುನ ಕರ್ನಾಟಕದ ಲಕ್ಷಗಟ್ಲೆ ಭಕ್ತರಿನ ಅನುಕೂಲಗಾದ ಸಜ್ಜಿತ ಯಾತ್ರಿ ನಿವಾಸ ವಂಚನೆ ಕಟ್ಟೆರೆ 5 ಎಕರೆ ಭೂಮಿನು ಮಂಜೂರು ಮಲ್ಪೆರೆ. ಈ ದುಂಬು ಕರ್ನಾಟಕದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರು ಸಂದಾಯಿನ ಭಿನ್ನ ಇಪ್ಪುಗೂ ಬಿಲೆ ಕೊರಿಯರೆ ಕೇಂಡೊಂಡಿರು. ಉತ್ತರ ಪ್ರದೇಶ ಸರ್ಕಾರ ಕರ್ನಾಟಕದ ಯಾತ್ರಿ ನಿವಾಸಗಾದ ಬೇಗ ಜಾಗೆ ಮಂಜೂರು ಮಲ್ತಂಡ ಯಾತ್ರಿ ನಿವಾಸ ಕಟ್ಟೆರೆ ಅನುಕೂಲ ಆಪುಂಡು ಪಂದು ಕೋಟಾ ಶ್ರೀನಿವಾಸ್ ಪೂಜಾರಿ ಯೋಗಿ ಆದಿತ್ಯನಾಥರಿಗೂ ಪಂಡಿರು. ಮಂತ್ರಿಯರ್ನ ಪಾತೆರಗೂ ಅಭಿಪ್ರಾಯ ತಿರಿಪಾಯಿನ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಕರ್ನಾಟಕ ಯಾತ್ರಿ ನಿವಾಸಗೂ ತುರ್ತು ಒತ್ತಾಯ ಮಂಜೂರು ಮಲ್ತದು ಕರ್ನಾಟಕದ ಭಕ್ತರಿಗೂ ಅನುಕೂಲ ಮಲ್ತು ಕೊರ್ಪುಂಡು ಪಂದು ಪಂಡಿರು. ಶ್ರೀ ಧನ್ವಂತರಿ ವೈದ್ಯಸಾಲ ಉಳ್ಳಾಲದ ನಿಲೆಟ್ಟು ಐತಾರ ಉಳ್ಳಾಲ ಪಂಚಾಯತ್ ಮೈದಾನಡು ನಾರಾಯಣ ಪಂಡಿತ್ ಮುಳಿಬಿತ್ಲು ನಿಂಪುಗಾದು ಬೊಕ್ಕ ಯು ಸೀತಾರಾಮ ಅರಸು ಬಿತ್ಲು ನಿಂಪುಗಾದು ಸೌಹಾರ್ದ ಆಯುರ್ವೇದಿಕ ಶಿಬಿರ ಬೊಕ್ಕ ಧರ್ಮಗು ಮರ್ದಪಟ್ಟಣ ಕಾರ್ಯಕ್ರಮ ನಡೆತ್ತಲು. ಉಳ್ಳಾಲ ಚೀರುಂಬ ಭಗವತಿ ಕ್ಷೇತ್ರದ ಮಂಜಪ್ಪ ಕಾರಣವರ್ ಶಿಬಿರನು ಉದೀಪನ ಮಲ್ತೇರು. ಶ್ರೀ ಧನ್ವಂತರಿ ವೈದ್ಯಶಾಲ ಉಳ್ಳಾಲದ ನಿಲೆಟ್ಟು ಕರಿದು ಪೋಯಿನ ನಾರಾಯಣ ಪಂಡಿತ್ ಮುಳಿಬಿತ್ಲು ಬೊಕ್ಕ ಕರಿದು ಪೋಯಿನ ಯು ಸೀತಾರಾಮ ಅರಸು ಬಿತ್ಲು ಮುಕ್ಲಿನ ಪುಣ್ಯ ನಿಂಪುಗಾದ ಸೌಹಾರ್ದ ಆಯುರ್ವೇದಿಕ ವೈದ್ಯಕೀಯ ಶಿಬಿರ ಬೊಕ್ಕ ಧರ್ಮಗು ಮರ್ದ ಕುರ್ಪನ ಕಾರ್ಯಕ್ರಮ ಐತರ ಉಳ್ಳಾಲ ಪಂಚಾಯತ್ ಮೈದಾನಡು ನಡೆತಂಡು. ಮಂಜಪ್ಪ ಕಾನವ ಬಿನ್ನೇರ್ನ ಸಿರಿಗೆಡು ಶಿಬಿರನು ಉದೀಪನ ಮಲ್ತೇರು. ಎನಪಯ ಆಯುರ್ವೇದ ಮೆಡಿಕಲ್ ಕಾಲೇಜು ಬೊಕ್ಕ ಆಸ್ಪತ್ರೆದ ಡಾಕ್ಟರ್ ಲಕ್ಷ್ಮೀಧರ್ ಉಪಾಧ್ಯಾಯ, ಉಳ್ಳಾಲ ಸೈಯದ್ ಮದನಿ ದರ್ಗದ ಅಬ್ದುಲ್ ರಶೀದ್, ರಾಜಕೀಯ ಸಾಮಾಜಿಕ ನಾಯಕರು ಫಾರೂಕ್ ಉಳ್ಳಾಲ, ಲಯನ್ಸ್ ಕ್ಲಬ್ದ ಅರುಂಧತಿ ಶೆಟ್ಟಿ, ರಾಜಕೀಯ ಧಾರ್ಮಿಕ ನಾಯಕರು ಈಶ್ವರ ಉಳ್ಳಾಲ್, ಉಳ್ಳಾಲ ಪುರಸಭೆಯ ಕೌನ್ಸಿಲರ್ ಅಬ್ದುಲ್ ಜಬ್ಬಾ, ಗಣೇಶ್ ಪಂಡಿತ್, ಶ್ರೀಕಾಂತ್ ಉಳ್ಳಾಲ ಪಾಲ್ದೆತಂದು ಕಾರ್ಯಕ್ರಮಕ್ಕೂ ಎಡ್ಡೆಪ್ ಬಯಕೆರು. ಈ ನಾರಾಯಣ ಪಂಡಿತ್ ಅವರು ಯಾರು? ಈ ನಾರಾಯಣ ಪಂಡಿತ್ ಅವರು ನಾನು ಹುಟ್ಟುವುದಕ್ಕಿಂತ ಮೊದಲೇ ನನ್ನ ಮನೆಯ ಮುಂಭಾಗದಲ್ಲಿ ಅವರ ಧನ್ವಂತರಿ ಆಯುರ್ವೇದಿಕ ಶಾಲೆ, ಅವರ ಕ್ಲಿನಿಕ್, ಅವರು ಸ್ವಲ್ಪ ಗಿಡ್ಡ ಮನುಷ್ಯ. ಅವರ ಮಾತು, ಅವರ ವ್ಯವಹಾರ ಅದು ವ್ಯವಹಾರವಾದಂಥ ರೀತಿಯಲ್ಲಿ ಇಲ್ಲ. ಅವರೊಬ್ಬ ರೋಗಿಗೆ ಉಪಶಮನ ಮಾಡುವಂಥ ಒಬ್ಬ ಸಾಮಾನ್ಯದಲ್ಲಿ ಸಾಮಾನ್ಯ ವ್ಯಕ್ತಿಯವರು. ಅವರು ಮಾತಾಡುವಂಥ ಶೈಲಿಯಲ್ಲಿ ಅವರು ಮದ್ದು ಕೊಡುವಂಥ ಒಂದು ರೀತಿ, ಅದೇ ಒಂದು ರೋಗ ಶಮನಕ್ಕೆ ಒಂದು ಕಾರಣ ಅಂತ ನಾವು ಭಾವಿಸ್ತೇವೆ. ಉಳ್ಳಾಲದ ಜನತೆಗೆ ಮಾತ್ರವಲ್ಲ, ಪರಿಸರದ ಬಹಳಷ್ಟು ಗ್ರಾಮದ ಜನರು ಇವರಿಂದ ಪ್ರಯೋಜನವನ್ನು ಪಡ್ಕೊಂಡಂತ ಜನರೇ ಜಾಸ್ತಿ. ಭಾರತದಲ್ಲಿ ಇಂತಹ ಭಯಂಕರವಾದ ಕೊರೋನಾ ಬಂದಾಗಲೂ ಸಹ ಅದರಿಂದ ಬಳಲಿದವರು ಹಾಗೂ ಸತ್ತವರ ಸಂಖ್ಯೆ ಕಡಿಮೆ ಅಂತ ಹೇಳ್ಬೋದು. ಇದು ಯಾಕಿರ್ಬೋದು ಅಂದ್ರೆ ನಿಜವಾಗಿ ನಾನು ಇದಕ್ಕೆ ಹೋಗ್ತೇನೆ, ದಿವಂಗತ ನಾರಾಯಣ ಪಂಡಿತರನ್ನು ಖಂಡಿತ ನಾವು ನೆನೆಸ್ಬೇಕು. ಯಾಕೆಂದ್ರೆ ಆಯುರ್ವೇದ ಒಂದು ಜೀವನ ಪದ್ಧತಿ. ಅವರು ಔಷಧಿಯನ್ನು ಕೊಡ್ತಿರುವಾಗ ಅವರು ತನ್ನ ಒಂದು ವೃತ್ತಿಯನ್ನು ವಾಣಿಜ್ಯೀಕರಣ ಮಾಡಿಲ್ಲ. ಅವರು ಆರೋಗ್ಯವನ್ನು ಯಾವ ರೀತಿ ಜನರಿಗೆ ಕೊಡ್ತಿದ್ರು ಅಂದ್ರೆ ಅವರಿಗೆ ಸರಿಯಾಗಿ ವಿವರಣೆ ಮಾಡಿ, ಅದು ದಿನಾಲೂ ತೆಗೆದುಕೊಳ್ಳುವಂಥ ಒಂದು ಔನ್ಸು ನನಗೆ ಸಹ ನೆನಪಿದೆ. ಮೊದಲೆಲ್ಲ ಎಲ್ಲ ಕೆಲಸ ಮುಗಿಸಿ ಡಾಕ್ಟರ್ ಹತ್ರ ಹೋಗಿ ಒಂದು ಔನ್ಸ್ ಕೊಡದೆ ಸಾಕು, ಚೆನ್ನಾಗಿ ನಿದ್ದೆನೆ ಬರ್ತಿತ್ತು, ಬೇರೆ ಎಲ್ಲನೂ ಆಗ್ತಿತ್ತು. ನಾರಾಯಣ ಪಂಡಿತರನ್ನ ಬುಡಿದಿ ಚಿತ್ರವತಿಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತೀರು. ಎನಪಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ಬೊಕ್ಕ ಆಸ್ಪತ್ರೆ ಕೊಲ್ಲರಕೋಡಿ ನರಿಂಗಾಣ ಮುಕ್ಲಿನ ಜೊತೆ ಸೇರಿಗೆಡು ಲಯನ್ಸ್ ಕ್ಲಬ್ ಕುಡ್ಲ ಕಂಕನಾಡಿ ಪಡೀಲ್ ಬೊಕ್ಕ ಉಳ್ಳಾಲ ಪರಿಸರದ ಮಾತಾ ಸಂಘ ಸಂಸ್ಥೆನ ಸಹಾಯ ಸಾಕರು ನಡತಿನ ಆಯುರ್ವೇದ ವೈದ್ಯಕೀಯ ಶಿಬಿರ ಬೊಕ್ಕ ಮರ್ದಕೊರ್ಪನ ಕಾರ್ಯಕ್ರಮಟು ಪಾಕ ಜನ ಪಾಲ್ದೆ ತುಂಡಿರು. ಬಿಬಿ ಪರೀಕ್ಷೆ, ಶುಗರ್ ಟೆಸ್ಟ್, ಖಾರದ ಗಂಟೆ ಬೇನೆ ಇಂಚ ಬೇತೆ ಬೇತೆ ನಮೂನಿಡಿ ಪರೀಕ್ಷೆ ಅಟೆಂಡ್ ಆಗಿತ್ತು. ಬೇಲಿದ ಅವಕಾಶಗಳನ್ನು ಹೆಚ್ಚು ಮಲ್ಪನ ದಿಟ್ಟಿಡು ಮಂಗಳೂರು ಇನೋವೇಷನ್ ಕಾನ್ಕ್ಲೇವ್ ಪನ್ಪುನ ವಿಚಾರ ತುಲಿಪು ಕಾರ್ಯಕ್ರಮವನ್ನು ಕುಡ್ಲಾಡು ಫೆಬ್ರವರಿ 24 ದೀವೊಂದಾದ ಕರ್ನಾಟಕ ರಾಜ್ಯ ಕ್ಯಾನೆಕ್ಸ್ ಗುರ್ಕಾರ್ಯರು ಹರಿಕೃಷ್ಣ ಬಂಟ್ವಾಳ ಸುದ್ದಿಕೂಟೋಡು ಪಂತೀರು. ಕರ್ನಾಟಕ ರಾಜ್ಯ ಕ್ಯಾನೆಕ್ಸ್ ಗುರ್ಕಾರ್ಯರು ಹರಿಕೃಷ್ಣ ಬಂಟ್ವಾಳ ಕುಡ್ಲಾಡು ಸುದ್ದಿಕೂಟೋಡು ಪಾತಿರ್ದು ಬೇಲಿದ ಅವಕಾಶ ಹೆಚ್ಚು ಮಲ್ಪೆರಗಾದ ಮಂಗಳೂರು ಇನೋವೇಷನ್ ಕಾನ್ಕ್ಲೇವ್ ಪನ್ಪುನ ವಿಚಾರ ತುಲಿಪು ಕಾರ್ಯಕ್ರಮವನ್ನು ಫೆಬ್ರವರಿ 24 ಕುಡ್ಲಾಡು ದೀವೊಂದಾದ ಪಂಡಿರು.
ಕುಲಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕನತ್ತಂಡ ವಾ ರೀತಿ ಬೇರೆ ಸೃಷ್ಟಿ ಮಲ್ಪೊಲಿ ಪನ್ಪನ ಪರಿಕಲ್ಪನೆ ಆಧಾರದ ಮಿತ್ತು ಈ ಕಾನ್ಕ್ಲೇವ್ ಮಲ್ತೊಂದುಲ್ಲ ರಾಜ್ಯದ ಒತ್ತು ಮುಖ್ಯಮಂತ್ರಿ ಡಾಕ್ಟರ್ ಅಶ್ವತ್ಥ ನಾರಾಯಣ ಉದೀಪನ್ ಮಲ್ಪೀರು ಬಿಜೆಪಿ ರಾಜ್ಯ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್ ಗುರ್ಕಾರ್ಮ ವಹಿಸುವಿರು ಕಾರ್ಯಕ್ರಮಟ್ಟು ಡಾಕ್ಟರ್ ಇ ರಮಣ ರೆಡ್ಡಿ ಪಾಲ್ದಿತನ್ವೀರೆಂದು ಹರಿಕೃಷ್ಣ ಬಂಟ್ವಾಳ ಪಂಡಿರು 24ನೇ ತಾರೀಕಿಗೆ 10 ಗಂಟೆಗೆ ಸರಿಯಾಗಿ ಇದೇ ಓಷನ್ ಪರ್ಲಿನಲ್ಲಿ ಮ್ಯಾಂಗ್ಳೂರ್ ಇನೋವೇಷನ್ ಕಾನ್ಕ್ಲೇವ್ ಅನ್ನುವಂಥ ಒಂದು ನವಕಲ್ಪನೆಯ ಒಂದು ವಿಚಾರ ಮಂಥನವನ್ನು ಮಂಗಳೂರಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ತಂದರೆ ಮಂಗಳೂರನ್ನು ಯಾವ ರೀತಿ ಅಭಿವೃದ್ಧಿಪಡಿಸ್ಬೋದು, ಹೇಗೆ ಉದ್ಯೋಗದ ಸೃಷ್ಟಿಯನ್ನು ಮಾಡ್ಬೋದು, ಎಷ್ಟೋ ಜನರ ಬಾಳಿಗೆ ಬೆಳಕು ತಂದು ಕೊಡ್ಬೋದು ಯುವತಿಯರ ಅನ್ನುವಂಥ ಒಂದು ಪರಿಕಲ್ಪನೆಯ ಆಧಾರದ ಮೇಲೆ ಈ ಇನೋವೇಷನ್ ಕಾನ್ಕ್ಲೇವನ್ನು ನಾವು ಕರೆದಿದ್ದೀವಿ. ಇದಕ್ಕೆ ಈ ಒಂದು ಕಾನ್ಕ್ಲೇವ್ ಮಾಡಲಿಕ್ಕೆ ನಮಗೆ ಒಂದು ಬೆನ್ನೆಲುಬಾಗಿ ನಿಂತವರು ಈ ಕ್ಷೇತ್ರದ ಸಂಸದರು, ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು, ಉತ್ತಮವಾದಂಥ ಕೆಲಸಗಾರರಂಥ ನಳಿನ್ ಕುಮಾರ್ ಕಟೀಲ್ರು. ಅವರು ಈ ಕಾನ್ಕ್ಲೇವ್ನ ಚೇರ್ಮ್ಯಾನ್ ನಾವು ಮಾಡಿದ್ದೀವಿ. ಅವರು ಈ ಒಂದು ಕಾನ್ಕ್ಲೇವ್ನ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಈ ಕಾನ್ಕ್ಲೇವ್ನ ಉದ್ಘಾಟನೆ ಮಾಡಲಿಕ್ಕೆ ನಾವು ಕರ್ನಾಟಕ ಸರ್ಕಾರದ ITBTಯ ಸಚಿವರು ಆಗಿರತಕ್ಕಂಥ ಎಜುಕೇಷನ್ ಮಿನಿಸ್ಟರ್ ಆಗಿರತಕ್ಕಂಥ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ಅಶ್ವತ್ಥ ನಾರಾಯಣರನ್ನು ನಾವು ಕರಿತಿದ್ದೀವಿ. ಅವರು ಈ ಒಂದು ಕಾನ್ಕ್ಲೇವನ್ನು ಇನಾಗ್ರೇಷನ್ ಮಾಡ್ತಾರೆ. ಸ್ಟೀವನ್ ಡೇವಿಡ್ ಸುದ್ದಿಕೂಟೋಡು ಇದ್ದೀರಿ. ಕಾರ್ಯಕ್ರಮದ ಸೂಕ್ಷ್ಮತೆ ತಿಳಿದು ಒಪ್ಪಿಗೆ ಸರ್ಕಾರ ಕೊರೋಡಿತ್ತು ಮಾತಾ ಸಂಘ ಸಂಸ್ಥೆಗಳಿಗೆ ಅಕ್ಲಾಕ್ಲಿನ ಕಾರ್ಯಕ್ರಮಗಳನ್ನು ದಿವನ್ನ ಹಕ್ಕು ಉಂಡು ಮಾಜಿ ಮಂತ್ರಿ ಶಾಸಕರ UT ಖಾದರ್ ಪಂತೀರು ಆರು ಸುದ್ದಿಕೂಟೋಡು ಪಾತಿದ್ದೀರಿ. ಶಾಸಕರು ಮಾಜಿ ಮಂತ್ರಿ UT ಖಾದರ್ ಕುಟ್ಲಡು ಸುದ್ದಿಕೂಟಡು ಪಾತಿರ್ದು ಮಾತಾ ಸಂಘ ಸಂಸ್ಥೆಗಳಿಗೆ ಅಕ್ಲಕ್ಲಿನ ಕಾರ್ಯಕ್ರಮಗಳನ್ನು ದೇವನ್ನ ಹಕ್ಕು ಉಂಡೊಂದು ಪಂದು PFI ದಕ್ಲಿನ ಫ್ರೀಡಂ ಮಾರ್ಚ್ ಕಾರ್ಯಕ್ರಮನು ಸರೇಂದು ತೊಂಡಿರು. PFI ದ ಲಡಾಯಿ ಬಗೆಟ್ಟು ವಾರ್ತಾ ಮಾಡಿಲು ಕೇನ್ನ ಪ್ರಶ್ನೆಗೂ ಉತ್ತರ ಕೊರ್ನ ಖಾದರ್ ಸರ್ಕಾರ ಸುರುಕು ದೇವನ್ನ ಕಾರ್ಯಕ್ರಮದ ಸೂಕ್ಷ್ಮತೆ ತೆರೆದು ಒಪ್ಪಿಗೆ ಕೊರಡಿತ್ತಂಡು ಸೂಕ್ಷ್ಮ ವಿಚಾರಲಿಡು ಅರ್ಥ ಮಲ್ತುನಂದೆ ಕೊರ್ನ ತೀರ್ಮಾನಲಿಡ್ದು ಕೆಪ್ಪುಗುಪ್ಪು ಸೃಷ್ಟಿಯಾತಂಡು ಇದಕ್ಕೂ ಮಾತ ಸರ್ಕಾರದ ಅಮಸರದ ತೀರ್ಮಾನಲೇ ಕಾರಣ ಅಂದು ಪಂಡಿರು. ಎಂಟೈರ್ ಇದರಲ್ಲಿ ಏನಾದರೂ ಇವತ್ತು ಆಗುವುದಿದ್ರೆ ಅದು ಸರ್ಕಾರದ ಒಪ್ಪಿಗೆ ಮೇಲೆ ಆಗುವಂಥದ್ದು. ಇಲ್ಲಿ ಇವತ್ತು ಎಲ್ಲ ಪಕ್ಷಗಳಿಗೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೆ ಅವ್ರದ್ದು ಅದೊಂದು ಕಾರ್ಯಕ್ರಮ ಮಾಡೋದು ಹಕ್ಕಿದೆ. ಆ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಇವತ್ತು ಸರ್ಕಾರ ಪರ್ಮಿಷನ್ ಕೊಡುವಂಥದ್ದು. ಇವರಿಗೆ ಪರ್ಮಿಷನ್ ಕೊಡುವಾಗ ಇದನ್ನೆಲ್ಲ ಇವರು ಆಲೋಚನೆ ಮಾಡಬೇಕಾ ಬೇಡವಾ? ನಾನು ಕೇಳುವಂಥದ್ದು ಬೇರೆ ಬೇರೆ ಇನ್ಸಿಡೆಂಟ್ ಎಲ್ಲ ಎಲ್ಲಿ ಆಯಿತು? ಇದರ ಹಿಂದೆ ಈ ರಾಜ್ಯದಲ್ಲಿ ಆಗಿದೆ, ನಮ್ಮ ಜಿಲ್ಲೆಯಲ್ಲಿ ಆಗಿದೆ, ಆಯಿತಾ? ಮತ್ತು ನಿಮಗೆ ಇದೇ ಜಿಲ್ಲೆ ಬೇಕು, ನಿಮಗೆ ಬೇರೆ ಜಿಲ್ಲೆ ಇರಲಿಲ್ಲ 30 ಜಿಲ್ಲೆಗಳಲ್ಲಿ. ಅದು ಸರ್ಕಾರ ಡಿಸಿಷನ್ ತಗೊಳ್ಬೇಕಲ್ಲ. ಆ ಆರ್ಗನೈಸೇಷನ್ ಕೇಳ್ತಾರೆ, ಪಾರ್ಟಿದು ಇದಿದೆ, ಗೌರ್ಮೆಂಟ್ ಡಿಸಿಷನ್ ತಗೊಳ್ಳಿಕ್ಕೆ ಇರುವಂಥದ್ದು. ಸೊ ಇನ್ನೂ ಏನೇ ಅದರಲ್ಲಿ ವಿಚಾರ ಇದ್ದರೂ ಕೂಡ ಗೌರ್ಮೆಂಟ್ ಆ್ಯಕ್ಷನ್ ತಗೊಳ್ಬೇಕಷ್ಟೇ. ಇದರಲ್ಲಿ ಈ ಸೂಕ್ಷ್ಮತೆಯನ್ನು ಅರಿಯದೆ ಇವತ್ತು ಇವರು ತೀರ್ಮಾನ ತಗೊಳ್ತಾರೆ. ಅದಕ್ಕೆ ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಎವ್ರಿಥಿಂಗ್. ಸರಕಾರದ ಬೆಲೆ ಎಡ್ತಿ ನೀತಿರ್ದು ಜನಸಾಮಾನ್ಯರು ಕಂಗಾಲಾತೇರು. ದಿನನಿತ್ಯ ಗಲುಸಿನ ವಸ್ತುಳಿಗೂ ಬೆಲೆ ದಿನೋರ್ತಿನ ಏರ್ತೆ ಅವುನುಂಡು ಪೆಟ್ರೋಲ್ ಡೀಸೆಲ್ ಬೆಲೆನು ಏರ್ಸಾದು ಜನ ಕಂಗಾಲಾಪುನಂಚ ಮಲ್ದೇರು. ಕೇಂದ್ರ ಪಣವು ಕಾಸು ಮಂತ್ರಿ ನಮ್ಮನು ಮೂರ್ಖೆರಾದ ಮಲ್ತೊಂದುಲ್ಲಿರು ದುಂಬತ್ತ ಚರ್ಚೆ ಮಲ್ತದು ಜನಪರ ಬಜೆಟ್ ದುಂಬುದಿತ್ತುಂಡ ಈ ರೀತಿದ ಸಮಸ್ಯೆ ಆತ್ವಂದು ಕೊರೋನಾಡ್ದು ಪಣವು ಕಾಸು ಇಲಾಖೆನೆ ತರಬೇನೆ ಉಂಡು ಮಲ್ತೊಂದುಂಡು ಪಂದು UT ಖಾದರ್ ಕೇಂದ್ರ ಸರ್ಕಾರದ ಎದುರು ಬೇಜಾರು ತಿರಿಪಾಯರು. ಎಲ್ಲ ಟಾಲ್ನಲ್ಲಿ ಸಮಸ್ಯೆ. ನಾವಿದ್ದಾಗ ಸಮಸ್ಯೆ ಬರೋ ಮುಂಚೆ ಅದಕ್ಕೆ ಕೂತ್ಕೊಂಡ ಬಗ್ಗೆ DCF ಕಚೇರಿ ಮೀಟಿಂಗ್ ಕರೆದು ಅದಕ್ಕೊಂದು ಬಗೆಹರ ಕಾಣ್ತಿತ್ತು ಪರಿಸ್ಥಿತಿ. ಯಾಕೆ ಇದು ಮೀಟಿಂಗ್ ಇವತ್ತು ಆಗ್ತಾಯಿಲ್ಲ? ಇವತ್ತು ಜನಪ್ರತಿನಿಧಿ ಮತ್ತು ಇವರನ್ನು ಕರೆಸಿ NHI ಮತ್ತು ನಮ್ಮ ಬಸ್ನವರನ್ನು ಕರೆಸಿಕೊಂಡು ಉಸ್ತುವಾರಿ ಸಚಿವರ ಶಾಸನದಲ್ಲೇ ಇವತ್ತು ಸಮಸ್ಯೆ ಬಗೆಹರಿಸಲಿಕ್ಕಾಗದಿದ್ದರೆ ಇನ್ನು ತಲಪಾಡಿಯಲ್ಲಿ ಬಂದು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದಾ? ಸರ್ಕಾರ ನಮಗೆ ಅವಕಾಶ ಕೊಟ್ಟಿದೆ, ನಾವು ಚಾರ್ಜ್ ಮಾಡ್ತೇವೆ ಅಂತೇಳಿ ಟೋಲ್ನವರು, ನಮಗೆ ಇದು ಜಾಸ್ತಿ ಆಗಿದೆ ಅಂತೇಳಿ ಬಸ್ಸಿನವರು. ಇವರು ಇಬ್ಬರ ಸಮಸ್ಯೆಯನ್ನು ಈ ಜನರಿಗೆ ಯಾಕೆ ಸಮಸ್ಯೆ ಮಾಡ್ತಾರೆ? ಜನ ಯಾಕೆ 500 ಮೀಟರ್ ನಡಿಬೇಕು? ಬಸ್ಸಿನವರನ್ನು NHI ಅವರನ್ನು ಅಧಿಕಾರಿ ಕರೆಸಿ ಕೂತ್ಕೊಂಡಲ್ಲಿ ಮಾತಾಡಿ ಒಂದು ಕನ್ಕ್ಲೂಷನ್ಗೆ ಬರಬೇಕು. ಆ ಮೀಟಿಂಗ್ನಲ್ಲಿ ಒಂದು ನೀವು ಕಡಿಮೆ ಮಾಡಬೇಕು ಅಥವಾ ಬಸ್ ಕಳಿಸಬೇಕು. ಬಸ್ ಹೋಗೋದಿದ್ದರೆ ಪೊಲೀಸ್ ನಿಲ್ಲಿಸಿ ಕಳಿಸಬೇಕು, ಇಲ್ಲದವನ್ನ ಪರ್ಮನೆಂಟ್ ಕ್ಯಾನ್ಸಲ್ ಮಾಡಬೇಕು.
ಏನದು ಒಂದಾಗಬೇಕಲ್ಲ. ಆಡಳಿತ ಅಂತ ಹೇಳಿದರೆ ನಾವು ಅಲ್ಲಿ ಇವರ ವಿರುದ್ಧ ಕ್ರಮ ಇಲ್ಲ, ಇಲ್ಲಿ ಟಾಲ್ನ ವಿರುದ್ಧ ಕ್ರಮ ಇಲ್ಲ. ಜನರಿಗೆ ಕಷ್ಟ ಕೊಡೋದು ಆಡಳಿತ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮದ್ಮದಲ್ಲಿ ಸೂಂಜಿಟ್ಟು ರೊಟ್ಟಿ ತಯಾರು ಮಲ್ಪುನ ವ್ಯಕ್ತಿ ಲಾಟದಿನ ರೊಟ್ಟಿಗೆ ಉಬ್ಬಿದು ಅವೇನ ಕಾಯ್ತು ಬೀಪಾಯಿನ ಸಂಗತಿ ನಡೆತದ. ಆರೋಪಿ ಮೀರತದ ನೌಷದ್ ಸೊಹೈಲ್ ಎಂದು ಗುರುತ ಮಲ್ತಿದ್ದೀರು. ఆయన ಬಂಧನ ಆತಂದು ರೊಟ್ಟಿದ ಸಂಗತಿ ಸಾಮಾಜಿಕ ಮಾಧ್ಯಮಗಳು ಸುದ್ದಿ ಆದಿತ್ತಂದು. ಮದ್ಯದ ಲೇಸು ಉಂಜಿಟ್ಟು ರೊಟ್ಟಿ ತಯಾರು ಮಲ್ಪುನ ವ್ಯಕ್ತಿ ಊರಿ ಲಾಟರ್ದ ರೊಟ್ಟಿಗೂ ಉಬಿದು ಅವಿನ ಬೇಪಾದೆ. ಇಂಚ ಮಲ್ತದನ ಬಗೆಟ್ಟು ವಿಡಿಯೋ ಸಾಮಾಜಿಕ ಜಾಲತಾಣಗಳು ಭಾರಿ ಸುದ್ದಿ ಆತಂಡು. ಈ ವಿಚಾರ ಸುದ್ದಿ ಆವೊಂದುಪ್ಪನಗನೆ ಪೊಲೀಸರು ಆರೋಪಿನ ಬಂಧನ ಮಲ್ದಿರು. ಆರೋಪಿನು ನೌಷಾದಕ್ಕ ಸೌಹಾಲೆಂದು ಗುರ್ತು ಮಲ್ದನು ಆಯೆ ಮೀರತ್ ಊರ್ದಾಯೆ. ಈ ಬಗೆಟ್ಟು ಮೀರತ್ ಪೊಲೀಸರು ಪಾತಿರ್ದು ಆಯನ ಮಿತ್ತು ಸರಿಯಾಯಿನ ಕ್ರಮ ದೆತನುಡು ಪಂದು ಪಂತಿರು. ವಿಡಿಯೋಡು ಆರೋಪಿ ನೌಷಾದ್ ಲಾಟದಿನ ರೊಟ್ಟಿಗೂ ಉಬಿದು ಐರ್ದು ಪೊಕ್ಕ ಆಯನು ಬೆಯ್ಯರೆ ತಂದೂರಿ ಮೇಕರ್ಡ ದೀಪುನ ದೃಶ್ಯ ತೋಚುಂಡು. ಈ ದೃಶ್ಯನು ಔಲೆ ಇತ್ತಿನ ಮೊಬೈಲ್ ಕ್ಯಾಮರಡು ಒರಿ ಶೂಟಿಂಗ್ ಮಲ್ತದು ಸಾಮಾಜಿಕ ಮಾಧ್ಯಮಲಿಡು ಪಟ್ಟೊಂದಿರು. ಇತ್ತೆ ಕುಡೋರ ಮುಖ್ಯಾಂಶಗಳು. ಕೇರಳ ರಾಜ್ಯಡು ಕೊರೋನಾ ಸೀಕು ಜೋರಾದ ಉಪ್ಪು ನೀಡಿದವರ ಗಡಿ ಪ್ರದೇಶಗಳು ಕರ್ನಾಟಕ ರಾಜ್ಯ ಸರ್ಕಾರದ್ದು ಭಾರೀ ಜಾಗೃತೆ ಕಟ್ಟುನಿಟ್ಟಿದ ಕ್ರಮ ತಲಪಾಡಿ ಗಡಿಟ್ಟು ಕೊರೋನಾ ನೆಗೆಟಿವ್ ಸರ್ಟಿಫಿಕೇಟ್ ಅಗತ್ಯ. ಕಾಸರಗೋಡು ಜಿಲ್ಲೆದ ಬಿಜೆಪಿ ಕಾರ್ಯಕ್ರಮ ಪಾಲ್ದೆತು ನೇರ ಬತ್ತಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್. ರ್ಯಾಲಿಗೆ ಅವಕಾಶ ಕೋರ್ನಕ್ಲಿಯೇ ತಾಕತ್ತಿತ್ತನ ರಾಜ್ಯ ಸರ್ಕಾರ ಎಸ್ಡಿಪಿಐ ಪಿಎಫ್ಐ ನಿಷೇಧ ಮಲ್ಪಡು ಬಜಪೆ ವಿಮಾನ ನಿಲ್ದಾಣಡು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಡು 21ನೇ ವರ್ಷದ ತುಳು ಸಾಹಿತ್ಯ ಸಮ್ಮೇಳನ. ಜೋಕ್ಲೆಗೆ ಇಲ್ಲದಕ್ಕಲು ತುಳು ಭಾಷೆದ ಅಭಿಮಾನ ಮೂಡಾವಡು ಶ್ರೀ ಗುರುದೇವನಂದ ಸ್ವಾಮಿ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆ ಮುಗಿಂಡು ನನ್ನಲಾತು ಸುದ್ದಿ ಬೊಕ್ಕ ಮನರಂಜನೆಗಾದು ತೂವೊಂದಿಪ್ಲೆ ನಮ್ಮ ಕುಡ್ಲ 24/7 ಸೊನ್ಮೇಲು.